ಕೊರಟಗೆರೆ ಪಟ್ಟಣದಲ್ಲಿ ಹುಚ್ಚುನಾಯಿಯ ದಾಳಿಗೆ ಸಾರ್ವಜನಿಕರು ತತ್ತರಿಸಿದ ಘಟನೆ ನಡೆದಿದ್ದು ಕೇವಲ ಅರ್ಧ ಗಂಟೆಯಲ್ಲಿ ಹುಚ್ಚುನಾಯಿ 15ಕ್ಕೂ ಹೆಚ್ಚು ಜನರ ಮೇಲೆ ದಾಳಿ ನಡೆಸಿದೆ. ಎದುರು ಸಿಕ್ಕವರ ಮೇಲೆ ಹುಚ್ಚುನಾಯಿ ದಾಳಿ ಮಾಡ್ತಾ ಇದ್ದು ಹಲವರ ಮೇಲೆ ಮಾರಣಾಂತಿಕವಾಗಿ ದಾಳಿ ಮಾಡಿದೆ. ಹುಚ್ಚುನಾಯಿ ಕಡಿತಕ್ಕೆ ಒಳಗಾದವರಿಗೆ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಮಾರಣಾಂತಿಕ ಗಾಯ ಆಗಿರುವವರನ್ನ ತುಮಕೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಪಟ್ಟಣದ ತುಂಬಾ ಓಡಾಡಿದ ಹುಚ್ಚುನಾಯಿ ಪಟ್ಟಣದ ಜನರಲ್ಲಿ ಭಯ ಸೃಷ್ಟಿ ಮಾಡಿದೆ. ಪ್ರತಿ ಬೀದಿಗಳಲ್ಲೂ ನಾಯಿಯ ಹಾವಳಿಯಿಂದ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ. ಹುಚ್ಚುನಾಯಿ ಕಚ್ಚಿದ ಪರಿಣಾಮ ಅಜ್ಜಿಯೊಬ್ಬರ ಹಣೆಗೆ ಗಂಭೀರವಾಗಿ ಗಾಯವಾಗಿದೆ. ಒಂದೆಡೆ ಸಾರ್ವಜನಿಕರು ನಾಯಿಯ ಕಡಿತದಿಂದ ಕಂಗಾಲಾಗಿದ್ರೆ, ತುರ್ತು ಸಮಯದಲ್ಲಿ ಬರಬೇಕಾಗಿದ್ದ 108 ತುರ್ತು ಆಂಬ್ಯುಲೆನ್ಸ್ ಸಿಬ್ಬಂದಿ ತೀವ್ರ ನಿರ್ಲಕ್ಷ್ಯ ತೋರಿರುವ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ. ಸುಮಾರು 15 ನಿಮಿಷಗಳ ಕಾಲ 108 ಸಿಬ್ಬಂದಿ ಸಾರ್ವಜನಿಕರ ಕರೆಯನ್ನ ಹೋಲ್ಡ್ ಅಲ್ಲಿ ಇರಿಸಿದಲ್ಲದೆ ಆಂಬ್ಯುಲೆನ್ಸ್ನ ಅವಶ್ಯಕತೆ ಇದೆ ಎಂದು ಕರೆ ಮಾಡಿದವರ ಬಳಿ ಉಡಾಫೆಯಿಂದ ಮಾತನಾಡಿದ್ದಾರೆ ಎಂದು ಆಕ್ರೋಶ ಕೇಳಿಬಂದಿದೆ. ತುರ್ತು ಪರಿಸ್ಥಿತಿಯಲ್ಲಿ ಇಂತಹ ವರ್ತನೆ ತೋರಿದ್ರೆ ಇಂತಹದೊಂದು ತುರ್ತು ವ್ಯವಸ್ಥೆ ಇದ್ರೇನು ಪ್ರಯೋಜನ? ಸರ್ಕಾರ ಆರೋಗ್ಯ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು. ಉದ್ದಟತನ ಪ್ರದರ್ಶನ ಮಾಡುವ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ಸರ್, ಇದು ನಾನು ಕೊರಟಗೆರೆ ಒಳಗೆ ಮುನ್ಸಿಪಲ್ ಆಫೀಸ್ ಮುಂದ್ಗಡೆ ಒಂದು ತರಕಾರಿ ಅಂಗಡಿ ತರಕಾರಿ ತಗೊಂಡು ಕ್ವಾಲಿಟಿ ಸ್ಟೋರ್ ಅಂತ ಹೇಳೈತೆ ಜಗ್ಗೇಣ್ಣವ್ರ ಅಂಗಡಿ ಅಂತ ಹೇಳಿ ಅಲ್ಲಿಗೆ ಹೋದ್ರೆ ಐಟಮ್ ತಗೊಂಡು ನಾನು ಇನ್ನೂ ಜಸ್ಟ್ ಪಾಸ್ ಆಗಿಲ್ಲ, ಇನ್ನು ಒಂದು ನಾಯಿ ಬಂದು ಕಳಿಸ್ತು. ಆಮೇಲೆ ನಾನೇನು ಮಾಡಿದೆ, ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಅಡ್ಮಿಟ್ ಮಾಡಿದೆ. ವಿತ್ ಫುಲ್ಲು ಬ್ಲಡ್ ಹೋಗ್ತಾ ಇತ್ತು. ಫುಲ್ಲು ಬ್ಲಡ್ ಅಂದರೆ ನಿಲ್ಸೋಕ್ಕೆ ಆಗ್ತಿಲ್ಲ ನಮ್ಮ ಕೈಲೇ. ಫುಲ್ ಎಲ್ಲ ವಾಶ್ ಮಾಡ್ಕೊಂಡ್ರು ಅವರು. ಅದಾದಮೇಲೆ ನೆಕ್ಸ್ಟು ಒಂದು 7-8 ಜನಕ್ಕೆ ಕಚ್ಚಾಯ್ತಣ್ಣ. ಈ ಕೊರಟಗೆರೆಗೆ ನಾನು ಕರ್ಕೊಂಬಂದಾಗ ಆಸ್ಪತ್ರೆ 3 ಜನ ಬಂದಿದ್ರು. ಸುಮಾರು ಒಂದು 10 ಜನಕ್ಕೆ ಕಚ್ಚಾಯ್ತು ನಾಯಿ, ಹುಚ್ಚುನಾಯಿ. ಕೊರಟಗೆರೆಗೆ ಫುಲ್ಲು ನಾಯಿ ಹಾವಳಿಗಳು ಜಾಸ್ತಿ ಆಗೈತೆ. ಬಟ್ ಏನಂದರೆ ಮುನ್ಸಿಪಲ್ ಆಫೀಸ್ಗೆ ಹೋಗಿ ನಮ್ಮ ವೇಣು ಅಂತೇಳಿ ಇದ್ದಾರೆ, ಅವ್ರಿಗೆ ಕಂಪ್ಲೇಂಟ್ ಮಾಡೋಕ್ಕೆ ಎಲ್ಲ ಇದು ಮಾಡಿದ್ದೀನಿ. ನಾನು ಏನಾಯ್ತು ಎಲ್ಲ ಕ್ರಮ ತಗೊಂತೀನಿ ಅಂತ ಹೇಳೋರು. ಈಗಲೂ ಸಮೇತ ಮುನ್ಸಿಪಲ್ ಆಫೀಸ್ ಒಳಗೆ ಹೋಗಿ ಬಂದಿದ್ದು ನಾನು. ನಿಮ್ಮ ಹೆಸರು? ಜಯರಾಜ್ ಅಂತ ಹೇಳಿ. ಚಂದ್ರ ಅಂತ, ಬಾಲಾಜಿ ಟೆಕ್ಸ್ಟೈಲ್ಸ್ ಮುಂದೆ ಮಹಾದೇವ್ ಗ್ಲಾಸ್ ಅಂಡ್ ಪ್ಲೈವುಡ್ ಏನಾಯ್ತು? ಅಂಗಡಿ ಹತ್ರ ನಿಂತ್ಕೊಂಡಿದ್ದೆ. ಏಕ್ದಮ್ ಬಂದು ಕಾಲ್ ಹಾಕ್ಬಿಡ್ತು, ಬಾಯಿ ಹಾಕ್ತು ಕಾಲ್ಗೆ. ನಿಮ್ಗೆಲ್ಲ ಸುಮಾರು 10-15 ಜನಕ್ಕೆ ಹಿಂಗಾಯ್ತು ಇವತ್ತು ಅಂತ ಹೇಳ್ತಿದ್ರು. ಇವಾಗ ಇನ್ನೊಬ್ರು ಲೇಡೀಸ್ ನ ಆಂಬುಲೆನ್ಸ್ ಅಲ್ಲಿ ತಗೊಂಡ್ಬಂದವ್ರೆ. ಆಯಮ್ಮನ್ ಗಿಲ್ ಕಚ್ಚೈತೆ ಅನೆಯಲ್ಲಿ, ನಮ್ಗೆ ಮನ್ಕಾಲ್ಗೆ ಹಾಕೈತೆ. ಟ್ರೀಟ್ಮೆಂಟ್ ತಗೊಂಡ್ರಾ? ಇನ್ನ ಇಲ್ಲ, ಇವಾಗ ಅದೇನು ಜೆರಾಕ್ಸ್ ಮಾಡಿಸ್ಬೇಕು. ಏನ್ ನಿಮ್ಮ ಹೆಸರು? ಚಂದ್ರ ಅಂತ. ಯಾವ ಊರು? ಕೊರಟಗೆರೆ. ಮೇಡಮ್ 10 ನಿಮಿಷ ಮೇಡಮ್, 10 ನಿಮಿಷಕ್ಕಾದ್ ಮತ್ತೆ ಇನ್ನೊಂದು ಹೋಗಿ ಹಾಸ್ಪಿಟಲ್ ಹತ್ರ ಆಂಬುಲೆನ್ಸ್ ಕರ್ಕೊಬಂದು ಮತ್ತೆ ಕರ್ಕೊಂಡು ಹೋಗ್ತಾ ಇದಾರೆ ಮೇಡಮ್ ಪೇಷಂಟ್ನ. 10 ನಿಮಿಷ ಬೇಕಾ ಮೇಡಮ್ ಒಂದು 108 ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪೇಷಂಟ್ಗೆ? 10 ನಿಮಿಷದಲ್ಲಿ ಜೀವ ಹೋದ್ರೆ ಏನ್ ಮೇಡಮ್ ಗ್ಯಾರಂಟಿ? ಯಾರು ಮೇಡಮ್ ಜವಾಬ್ದಾರಿ ಇದಕ್ಕೆ? ಹೌದು ಮೇಡಮ್, ಪ್ರೈವೇಟ್ ಆಂಬುಲೆನ್ಸ್ ಮಾಡಲೇಬೇಕಲ್ಲ ಮೇಡಮ್. 108 ಕನೆಕ್ಟ್ ಆಗಿಲ್ಲ ಅಂದ್ರೆ ಇನ್ನೇನು ಮಾಡಬೇಕು? 10 ನಿಮಿಷ ಕಾಯ್ಬೇಕಲ್ಲ ಮೇಡಮ್ ಒಂದು ಪೇಷಂಟ್ ಇದು ಮಾಡೋದಕ್ಕೆ. ಎಲ್ರಿಗೂ ಎಮರ್ಜೆನ್ಸಿ ಇರುತ್ತೆ ಮೇಡಮ್, ಬಟ್ 108 ಸ್ಪಾಟ್ ಅಲ್ಲಿ ಇದ್ರೂ ಕೂಡ ಕನೆಕ್ಟ್ ಆಗಿಲ್ಲ ಅಂದ್ರೆ ಹೆಂಗ್ ಮೇಡಮ್ ಕತೆ? ಇದೆ ಮೇಡಮ್, ಇದೆ ಬಟ್ ಆದ್ರೂ 10 ನಿಮಿಷ ಅಲ್ಲ ಮೇಡಮ್. ಕನೆಕ್ಟ್ ಮಾಡಿ ಇಲ್ಲ ಆಗುತ್ತೆ ಇಲ್ಲ ಆಗಲ್ಲ ಹೇಳ್ಬಿಟ್ರೆ ಆಗೋಯ್ತಲ್ಲ ಮೇಡಮ್. ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೋತಾರೆ ಪಾಪ. ಎಸ್ ಮೇಡಮ್, ಹೌದು, ಥ್ಯಾಂಕ್ ಯು.